ಪ್ರಕೃತಿ ದುರಂತಕ್ಕೆ ಸಿಲುಕಿ ಸಂಕಷ್ಟಕ್ಕೆ ಸಿಲುಕಿರುವ ಜೋಡುಪಾಲ ಮಣ್ಣಂಗೇರಿಯಲ್ಲಿ ಮನೆ ಕಳೆದುಕೊಂಡ ಸಂತ್ರಸ್ತರಿಗೆ ಮುಖ್ಯಮಂತ್ರಿಯ ಸೂಚನೆಯ ಮೇರೆಗೆ ಗೃಹ ಮಂಡಳಿಯಿಂದ ಮಾದರಿ ಮನೆ ನಿರ್ಮಾಣ ಕಾರ್ಯ ನಡೀತಾ ಇದ್ದು ಮುಂದಿನ 10 ದಿನಗಳಲ್ಲಿ ಮಡಿಕೇರಿಯ 2 ಕಡೆ ಮಾದರಿ ಮನೆ ನಿರ್ಮಾಣ ಪೂರ್ಣಗೊಳ್ಳಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಹೇಳಿದರು. ಅವರು ಪ್ರಕೃತಿ ದುರಂತ ಪ್ರದೇಶಗಳಿಗೆ ಭೇಟಿ ನೀಡಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ ಪ್ರಕೃತಿ ವಿಕೋಪಗಳನ್ನು ತಡೆಯುವ ಮನೆಗಳ ನಿರ್ಮಾಣ ಗೃಹ ಮಂಡಳಿ ಕಡೆಯಿಂದ ಆಗಲಿದೆ. ಮನೆಗಳಿಗೆ ತುಂಬಾ ಆಳದಲ್ಲಿ ಫಿಲ್ಲರ್ಗಳನ್ನು ಹಾಕಿ ಕಟ್ಟುವ ಈ ಮಾದರಿ ಮನೆಗಳ ಮೇಲೆ ಸಂತ್ರಸ್ತರಿಗೆ ವಿಶ್ವಾಸ ಮೂಡಿದ್ರೆ ಅದೇ ರೀತಿಯ ಮನೆಗಳನ್ನು ಕಟ್ಟಿಕೊಳ್ಳಲು ಈಗಾಗಲೇ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಗೃಹ ಮಂಡಳಿಗೆ ಆದೇಶ ನೀಡಿದ್ದಾರೆ. ಮಡಿಕೇರಿ ಭಾಗದ 2 ಕಡೆಗಳಲ್ಲಿ ಮಾದರಿ ಮನೆಗಳನ್ನು ನಿರ್ಮಾಣ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಆದೇಶದ ಮೇರೆಗೆ ಗೃಹ ಇಲಾಖೆ ಮುಖಾಂತರ ನಾವು ನಮ್ಮ ಗೃಹ ಮಂಡಳಿ ಹೌಸಿಂಗ್ ಕಾರ್ಪೊರೇಷನ್ ಮುಖಾಂತರ ಅಲ್ಲಿಗೆ ಮನೆಯನ್ನು ಯಾವ ರೀತಿ ನಿರ್ಮಿಸಬಹುದಂತೇಳಿ ಮಾದರಿ ಮನೆಯನ್ನು ಇವತ್ತು ಕಟ್ತಾ ಇದ್ದೇವೆ. 1 ತಿಂಗಳಲ್ಲಿ ಹೇಗೆ ಮನೆ ಕಟ್ಟಬಹುದಂತೇಳಿ ವರ್ಷದ ಮುಂದಿನ ವಾರ ಅಥವಾ ಒಂದು 10 ದಿವಸ ಮಾದರಿ ಮನೆ ಪೂರ್ಣಗೊಳ್ಬಹುದು. ಆಗ ನಿಮ್ಮನ್ನೆಲ್ಲ ಕರ್ಕೊಂಡು ತೋರಿಸ್ತಾ ಜನರಿಗೆ ಕೂಡ ಹೋಗುವವರಿಗೆ ನಮ್ಗೆ ಇಂಥ ಮನೆ ಕಟ್ಟಿಕೊಟ್ಟು ವಿಶ್ವಾಸ ಬರಬೇಕು. ಅದಕ್ಕಾಗಿ ನಾವು ಮಾದರಿ ಮನೆಯನ್ನು ನಾವಿಲ್ಲಿ ಇವತ್ತು ಕಟ್ತಾ ಇದ್ದೇವೆ. ಪ್ರಕೃತಿ ದುರಂತ ಸಂತ್ರಸ್ತ 51 ಕುಟುಂಬಗಳ ಸುಮಾರು 164 ಮಂದಿ ಈಗಲೂ ಪರಿಹಾರ ಕೇಂದ್ರಗಳಲ್ಲಿ ಇದ್ದಾರೆ. ಬಸ್ ಪಾಸ್ ವಿತರಣೆಯಲ್ಲಿ ಕೆಲವರಿಗೆ ಅನ್ಯಾಯವಾಗಿದೆ ಎಂಬ ಕೂಗು ಕೇಳಿಬಂದಿದೆ. ಈಗಾಗಲೇ ಜಿಲ್ಲಾಧಿಕಾರಿ ಮತ್ತು ಕೆಎಸ್ಆರ್ಟಿಸಿ ಡಿಸಿ ಅವರೊಂದಿಗೆ ಮಾತನಾಡಿ ಸಂತ್ರಸ್ತರಿಗೆ ಮತ್ತು ಶಾಲೆಗೆ ಹೋಗುವ ಮಕ್ಕಳಿಗೆ ಉಚಿತ ಬಸ್ ಪಾಸ್ ನೀಡಲು ಸೂಚನೆ ನೀಡಿದ್ದೇನೆ. ಫಲಾನುಭವಿಗಳ ಆಯ್ಕೆಯಲ್ಲಿ ಗೊಂದಲಗಳು ಆಗಿದೆ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಅವರು ಪ್ರಕೃತಿ ವಿಕೋಪಗಳು ಆದಾಗ ಆರಂಭದಲ್ಲಿ ಗೊಂದಲಗಳು ಸಹಜ. ಇದಕ್ಕಾಗಿ ಅಧಿಕಾರಿಗಳ ನೇತೃತ್ವದಲ್ಲಿ ಸರ್ಕಾರದ ಸ್ಪಷ್ಟ ನಿರ್ದೇಶನದಂತೆ ಮಾಹಿತಿಗಳನ್ನು ಸಂಗ್ರಹ ಮಾಡಿ ನಿಜವಾದ ಸಂತ್ರಸ್ತರಿಗೆ ಸರ್ಕಾರದ ಪರಿಹಾರವನ್ನು ಪ್ರಾಮಾಣಿಕವಾಗಿ ತಲುಪಿಸುತ್ತೇವೆ. ಸರ್ಕಾರದ ಕಡೆಯಿಂದ ಪರಿಹಾರ ಅನುದಾನದಲ್ಲಿ ಯಾವುದೇ ರೀತಿಯ ಅವ್ಯವಹಾರ ನಡೆಯದಂತೆ ಎಲ್ಲಾ ದಾಖಲೆಗಳನ್ನು ನೀಡಲು ತಹಶೀಲ್ದಾರ್ಗೆ ಸೂಚಿಸಿದ್ದೇನೆ ಎಂದು ಹೇಳಿದರು. ಕೆಲವೊಂದು ಭೇಟಿ ಕೊಡೋದು ಬಸ್ ಪಾಸ್ಗೆ ಒಬ್ಬರಿಗೆ ಮಾತ್ರ ಕೊಟ್ಟಿದ್ದಾರೆ. ಅದು 1 ತಿಂಗಳಿಗೆ ಅದನ್ನು ಎಕ್ಸ್ಟೆನ್ಷನ್ ಮಾಡಬೇಕಂತ ಅದನ್ನು ಈಗಾಗಲೇ ಎಕ್ಸ್ಟೆನ್ಷನ್ ಮಾಡಲಿಕ್ಕೆ ಜಿಲ್ಲಾಧಿಕಾರಿ ಮುಖಾಂತರ ವರದಿಯನ್ನು ಕೊಡಲಿಕ್ಕೆ ಎರಡನೇದು ಯಾವುದಂತ ಹೇಳಿದ್ರೆ ಇವತ್ತು ಒಬ್ಬರಿಗೆ ಕೊಟ್ಟು ಒಬ್ಬರಿಗೆ ಮಾತ್ರ ಕೊಟ್ಟಿದ್ದಾರೆ. ಬೇರೆ ಮನೆಯವರು ಕೊಡಲಿಲ್ಲ. ಸೊ ಕೆಲಸಕ್ಕೆ ಹೋಗಲಿಕ್ಕೆ ಅವರಿಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ಅವು ಪೇಪರಲ್ಲಿ ಒಂದೊಂದು ಬರುವಂಥ ವಿಚಾರ ಆಲೋಚನೆ ಮಾಡೋದಿಲ್ಲ. ಅವರಿಗೆ ಆಗಿ ಏನಂತ ಇದೆ. ಅದಕ್ಕಾಗಿ ನಾನು ನಮ್ಮ ತಹಶೀಲ್ದಾರಿಗೆ ಹೇಳಿದ್ದೇನೆ, ಮಡಿಕೇರಿಯಿಂದ ಎಲ್ಲ ಮಾಹಿತಿ ಸಂಪಾಜೆ ನಮ್ಮದು ಮಡಿಕೇರಿ ಸಂಪರ್ಕ ಕಳೆದ ವಾರ 3 ಹದಗೆಟ್ಟಿದೆ. ಸಂಪೂರ್ಣವಾಗಿ ನ್ಯಾಷನಲ್ ಹೈವೇ ಮುಖಾಂತರ ಆದಷ್ಟು ಬೇಗನೆ ಫಾಸ್ಟ್ ಆಗಿ ಕೆಲಸ ನಾವು ಇವತ್ತು ಪ್ರಾರಂಭ ಮಾಡಲಿಕ್ಕೆ ಹೇಳಿದ್ದೇವೆ. ಇವತ್ತು ಶಿರಾಡಿ ಘಾಟಲ್ಲಿ ಕೂಡ ಇವತ್ತು ವಾಹನ ಸಂಚಾರ ಸ್ವಲ್ಪ ಕಡಿಮೆ ಚಾರ್ಮಡಿಯಲ್ಲಿ ಇವತ್ತು ಡ್ಯಾಮ್ ಪ್ಯಾಕ್ ಆಗಿದೆ. ಅದಕ್ಕಾಗಿ ಈ ಒಂದು ಟ್ರಾನ್ಸ್ಪೋರ್ಟ್ ಜಿಲ್ಲೆಗೆ ಬರುವವರು ಮತ್ತು ಜಿಲ್ಲೆಯಿಂದ ಹೋಗುವವರಿಗೆ ಒಂದು ಸುಗಮವಾದ ವ್ಯವಸ್ಥೆ ಮಾಡಬೇಕು ಉದ್ದೇಶದಿಂದ ಈಗ ನಾವು ನಾನು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ರೇವಣ್ಣರವರು ಮತ್ತು ಹಾಸನ ಮಾತಾಡಿಕೊಂಡು ಪ್ಯಾಸೆಂಜರ್ ವೆಹಿಕಲ್ ಕೆಲವೇ ದಿನದಿಂದ ಈ ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಯದರ್ಶಿಗಳಾದ ಎಂ ವೆಂಕಪ್ಪಗೌಡ, ಟಿಎಂ ಶಹೀದ್, ಮಡಿಕೇರಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮೊಹಿದ್ದೀನ್ ಮೊದಲಾದವರು ಉಪಸ್ಥಿತರಿದ್ದರು. ಪದ್ಮನಾಭ, ವಿ4 ನ್ಯೂಸ್ 24/7 ಸುಳ್ಯ.